ಈ ವರ್ಷ ನವೆಂಬರ್ ತಿಂಗಳು ಆತ್ಮಶಕ್ತಿ ಯುವ ಸಹಕಾರ ಸಂಘ ಬೊಕ್ಕ ಪುತ್ತೋಳಿ ಯುವಕ ಸಂಘ ಜಂಟಿ ಆಶ್ರಯಗಳು ಮೂಲೆ ಕನ್ನಡ ಶಿಬಿರ ನಡೆದಿತ್ತು. ಈ ಸರಿ ಕೂಡ ನಮ್ಮ ಆತ್ಮಶಕ್ತಿ ಯುವ ಸಹಕಾರ ಸಂಘದ ಅಧ್ಯಕ್ಷರ ಕೆ ನಗ ಆರು ಬಾರಿ ಸಂತೋಷಡು ಈ ಕಾರ್ಯಕ್ರಮವನ್ನು ಜಂಟಿಯಾದ ಮನ್ಪರೆ ಆರು ಒಂದು ಅವಕಾಶವನ್ನು ಮಂತು ಕೊಡ್ತೇವೆ. ಇದು ಸಹಕಾರ ಸಂಘ ಈ ಕಾರ್ಯಕ್ರಮದ ನಡಪರ ಅನುಮತಿ ಕೊಡ್ತೇವೆ. ವರ್ಷ 50 ವರ್ಷಗಳು ಸಂಘ ನವೀಕರಣ ಆದಾಗ ನಂಗೆ ಶಾಸಕರ ನಿಧಿ ಸುಮಾರು 5 ಲಕ್ಷ ರೂಪಾಯಿ ನಂಗೆ ಮಂಜೂರಾತಿ ಆದಿತ್ತು. ಆ ಸಂದರ್ಭಗಳು ನಮ್ಮ ವಾರ್ಷಿಕೋತ್ಸವ ಕೈತಲ್ಲಿ ಬಂದಿತ್ತು. ಈ ಸಂದರ್ಭಗಳು ಒಂದು ತುರ್ತು ನಂಗೆ ಒಬ್ಬ ಕೆಲವೊಂದು ನವೀಕರಣ ಕೆಲಸ ಆವಡಿತ್ತು. ಆ ಸಂದರ್ಭಗಳು ನಮ್ಮ ನಿತಿನ್ ಭಟ್ ಮೇರಡ ಆರು ಸಿವಿಲ್ ಇಂಜಿನಿಯರ್ ಪಕ್ಕ ಕಾಂಟ್ರಾಕ್ಟರ್ ಆಗಿರ್ತಾರೆ. ಅರಡಕ್ಕೆ ನಾಗ ಆರು ಬಾರಿ ಸಂತೋಷ ಒಪ್ಪಿದ್ದು ಬಹುಶಃ ಸರ್ಕಾರಡು ಅನುದಾನ ಮಂಜೂರತೆ ಆಯ್ತಿನಲ್ಲ ಆ ಒಂದು ರಿಸ್ಕ್ ಇದೆ ತಂದು ನಮ್ಮ ವಾರ್ಷಿಕ ಟೈಮುಡು ನಿಗದಿ ಟೈಮುಡು ಈ ಒಂದು ನಮ್ಮ ಸಂಘದ ನವೀಕರಣ ಕೆಲಸವನ್ನು ಆರು ಮಂತು ಕೊಡ್ತೀರಿ. ಈ ಸಂದರ್ಭಗಳು ಏನು ಈಗ ನೆನಪು ಅಂತಲ್ವೇ ಆರು ಈ ಒಂದು ಕಾರ್ಯಕ್ರಮಗಳು ಬೈದೇರು ಅರೇನು ನಮ್ಮ ಸಂಘದ ಪರವಾದ ಸೇರಿನ ಇದಕ್ಕೆ ಪೂರ್ವ ಪರವಾದ ಆತ್ಮೀಯವಾದ ಸ್ವಾಗತ ಮಂತ್ರಗಳು ಅರೇಗೆ ಪ್ರೀತಿಪೂರ್ವಕ ನೆನಪಕಾಣಿಕೆಯನ್ನು ನಮ್ಮ ಸಂಘದ ಉಪಾಧ್ಯಕ್ಷರ ರವೀಂದ್ರ ತೋಡು ಬಂದಿದ್ದು ಚಿತ್ತರಂಜನ್ ಗೌಡ ಅಧ್ಯಕ್ಷರು ಆತ್ಮಶಕ್ತಿ ಯುವ ಸಹಕಾರ ಸಂಘ. ಬಹುಶಃ ನಮ್ಮ ಪೂರ್ವ ತಗೊಂಡಿಲ್ಲ ದಯಪಟ್ಟ ಒಂದು ಸಹಕಾರ ಸಂಘ ಗ್ರಾಹಕರ ಸೇವೆಗೆ ಮಾತ್ರ ಸೀಮಿತ ಆದದ್ದು. ಆದ ಆತ್ಮಶಕ್ತಿ ಯುವ ಸಹಕಾರ ಸಂಘ ಒಂದು ನೆಕ್ ವಿರುದ್ಧವಾಯಿಲ್ಲ. ದಯಪಟ್ಟ ಗ್ರಾಹಕರ ಒಂದು ಸೇವೆಯ ಜೊತೆಗೆ ಸಾಮಾಜಿಕ ಸೇವೆ ಎಲ್ಲ ಆತ್ಮಶಕ್ತಿ ಯುವ ಸಂಘ ಕಳೆದ ಸುಮಾರು 11 ವರ್ಷಗಳು ಮತ್ತೊಂದು ಬರೋದು ಒಂದು ಈ ಕಿಂಚಿತ್ ಅವಧಿ 10 ವರ್ಷದ ಅವಧಿ 2013 ಓಪನ್ ಆಯ್ತಲ್ಲ 12 ಓಪನ್ ಈ ಒಂದು ಕಿಂಚಿತ್ 11 ವರ್ಷಗಳು ಮುಪ್ಪ ಶಾಖೆಯನ್ನು ಪ್ರಾರಂಭವಂತದ್ದು ಸುಮಾರು 2,000 ಕೋಟಿ ಒಂದು ವ್ಯವಹಾರ ಮಂತ್ರಿನ ಒಂದು ಜಿಲ್ಲೆದ ಪ್ರಸ್ತುತ ಸಹಕಾರ ಸಂಘಗಳು ಎಟ್ಟು ಕುದರ್ಪೋತಿನ ಸಹಕಾರ ಸಂಘ ಐದು ಅಧ್ಯಕ್ಷರು ಚಿತ್ತರಂಜನ್ ಬೋಳರ್ ಅನೇಕ ಸಹಕಾರ ರತ್ನಸನ ಪ್ರಶಸ್ತಿಗೆದನು ಅವೇ ಜೊತೆಗೆ ಸಂಘಗಳ ರಾಜಸ್ವ ಪ್ರಶಸ್ತಿಗೆದನು ಇಂಚ ವಿವಿಧ ರಂಗೋಡು ಸೇಮಂತ ನಂಚಿನ ಆತ್ಮಶಕ್ತಿ ಯುವ ಸಹಕಾರ ಸಂಘ ಈ ಒಂದು ಸಾಮಾಜಿಕ ಸೇವೆದ ನೆಲೆಗೆ ನಮ್ಮ ಮುಪ್ಪಲ ಹೋಗಿ ವರ್ಷ ನಿಂಚ ಆರು ಅಲ್ಲೊಂದು ಹಣ್ಣದ ಶಿಬಿರ ವೇದಿಕೆ ಶಿಬಿರನ್ನು ಮಂತವಲ್ಲೇರು ಆಯ್ತು ಅಧ್ಯಕ್ಷರಾಯನ ಶ್ರೀ ಚಿತ್ತರಂಜನ್ ಬೋಳರ್ ಮೇರಿನ ಸಂಘದ ಪರವಾಗಿ ಪಕ್ಕ ಸೂರಜಂತ್ರ ಪರವಾಗಿ ಪ್ರೀತಿಪೂರ್ವಕವಾದ ಪುಷ್ಪಗಂಚ ಪಕ್ಕ ನೆನಪಿನ ಕಾರ್ಯಕ್ಕೆ ನಮ್ಮ ಕೋಶಾಧಿಕಾರಿ ನಿಲಿಸಂಚ ನಾಯಕ್ ಮಾಮ್ ಬಂದು ಅರ್ನ ಪುದಾರ್ ನಂಗೆ ಕಾಂಪಿಟೇಷನ್ ಪಂಡ ಏರಲ್ಲಿ ಗೊತ್ತ ನಾಯಕ್ ಮಾಮ್ ನಮ್ಮ ನೀಚಿತ್ರದ ಮಾಲಕರು ನಾಯಕ್ ಟ್ರೇಡರ್ಸ್ ಬೇರೆ ಈ ಒಂದು ಕಾರ್ಯಕ್ರಮಕ್ಕೂ ಹೊರಡು ಬಂದು ವಿನಂತಿ ಬಂದಾಗ ಆರು ಸಂಘದ ಪೂರ ಕೆಲಸ ಕಾರ್ಯಗಳ ಸಹಕಾರ ಕೊಡುವಂತೆ ಭಾರಿ ವರ್ಷ ಆರು ಈ ಒಂದು ಕಾರ್ಯಕ್ರಮ ಹೊರಡು ಬಂದಾಗ ಭಾಳ ಸಂತೋಷಗಳು ಅನ್ನ ವರ್ಷ ಬೇರೆ ಕೆಲಸ ಇತ್ತು ನಾಡೆಲ್ಲ ಗುರುದಾರು ಸಮಯ ಸರಿಯಾಗಿ ಬೈದರು ಅರೇನು ಸಂಘದ ಪರವಾದ ಮಕ್ಕಳಿಗೆ ಪೂರ್ವ ಜನತರ ಪರವಾದ ಸ್ವಾಗತ ಮಾಡಿಕೊಂಡು ಅರೇಗೆ ಸಂಘದ ತೇಜು ಪೂಜಾರಿ ಮೇರು ಬತ್ತದ ಮುಖ್ಯ ಡಾಕ್ಟರ್ ಅವಿನಾಶ್ ಮೇರು ಉಪಸ್ಥಿತಿ ಉಂಟು ಮೇರೆಗೆಲ್ಲ ಸಂಘದ ಪರವಾಗಿ ಸ್ವಾಗತ ಮಾಡಿಕೊಂಡು ಗೌರವಾಧ್ಯಕ್ಷರೆಲ್ಲ ಶಂಕರ್ ಬರ್ಕೊಲ್ಲಿ ಅವರೆಲ್ಲ ಸ್ವಾಗತ ಮಾಡಿಕೊಂಡು ಇಂಥ ಕಾರ್ಯಕ್ರಮಗಳು ಆತ್ಮಶಕ್ತಿದ ನಿರ್ದೇಶಕಾಯನ ಗೋಪಾಲ್ ರಮೇಶ್ ಸನಿ ಉಳ್ಳೇರು ಗೋಪಾಲ್ ಉಳ್ಳೇರು ಯುವಕರ್ ಸರ್ ಉಳ್ಳೇರು ಪಕ್ಕ ಶ್ರೀ ನಿತಿನ್ ಭಟ್ ಮೇರೋಜಿ ಪಾತ್ರ ಸಾರಿ
ಬಂದಂಥ ಎಲ್ಲ ಶಿಬಿರಕ್ಕೆ ಬಂದವರಿಗೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಬಹುಶಃ ಹುಟ್ಟಿದಾಗಲೇ ಕಣ್ಣಿಲ್ಲದವರಿಗೂ ಹಾಗೂ ಇದ್ದು ಅದಕ್ಕೆ ಸೆಲ್ಫ್ ಕೇರ್ ತಗೊಳ್ಳೋದಕ್ಕೂ ಬಹಳ ಒಂದು ವ್ಯತ್ಯಾಸ ಇದೆ. ಎಷ್ಟೋ ಜನ ನೇತ್ರ ಶಿಬಿರ ಅನ್ನೋದನ್ನು ಒಂದು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ವರ್ಷಕ್ಕೆ ಒಂದು ಟೆಸ್ಟ್ ಮಾಡಿಸಿದರೆ ಬಹುಶಃ ಅದರ ಬಗ್ಗೆ ಡಾಕ್ಟರ್ ಜಾಸ್ತಿ ಹೇಳ್ಬೋದು. ನಾವೀಗ ಬ್ಯುಸಿ ಲೈಫಲ್ಲಿ ಸೆಲ್ಫ್ ಕೇರ್ ತಗೊಳ್ತಾ ಇಲ್ಲ. ನಾವು ಊಟ ಸಹ ಫಾಸ್ಟ್, ಓಡೋದು ಸಹ ಫಾಸ್ಟ್, ನಮ್ಮ ಬಾಡಿಗೆ ನಾವು ಒಂದು ಅರ್ಧ ಗಂಟೆಯೂ ಸಹ ಇವತ್ತು ಕೊಡ್ತಾ ಇಲ್ಲ ಅಂತ ಕಾಣ್ತಾ ಉಂಟು. ಹಾಗಾಗಿ ಜಂಟಿ ಕುದ್ರೋಳಿ ಯುವಕ ಮಂಡಲ ಹಾಗೂ ಆತ್ಮಶಕ್ತಿ ವಿವಿಧೋಷ ನಿಯಮಿತ ಸಹಕಾರಿ ಸಂಘ ಒಂದು ಬಯಸಿದಾಗೆ ಆಗಲಿ ಅಂತೇಳಿ ನಾನು ದೇವರಲ್ಲಿ ಕೋರ್ತೇನೆ. ನಮಸ್ತೆ. 11 ವರ್ಷ ಕಡಿದು 12ನೇ ವರ್ಷದ ಈ ಸುಸಂದರ್ಭಡು ಅಜ್ಪಾನ ಕ್ಯಾಂಪು ದಯಪಂಡು ಅಜ್ಪ ಬಂಡಿಗಳು ಮಾತೆರೆಗಳ ಒಂದು ಶತಾಬ್ದಿ ಬಂದು ಅಂತೇಳಿ ಇನ್ನು ಅಜ್ಪಾನ ಕ್ಯಾಂಪು ಇದು ಗುರು ಕುದೋಳದಲ್ಲಿ ಪರಿಚಯದ ಆಗಿನ ಭಾರಿ ಹೆಮ್ಮೆ. ಈ ಕಾರ್ಯಕ್ರಮ ಉದ್ಘಾಟನೆ ಮಂತ್ರಿಕೊಟ್ಟು ಅಂಚಿನ ನಿತಿನ್ ಭಟ್ರೆ, ನನ್ನ ಮಿತ್ರ ನಾಯಕರೇ, ಅಂಚನೆ ಡಾಕ್ಟರ್ ಅರುಣೇಶ್ವರ ಅರುಣೇಶ್ವರ ಹಾಗೆ ಅಂಚನೆ ಮಾತಾ ಈ ಕುದೋಳಿ ಯುವಕ ಸಂಘದ ಅಧ್ಯಕ್ಷರೇ, ಗೌರವ ಅಧ್ಯಕ್ಷರೇ, ಮಾತಾ ಪದಾಧಿಕಾರಿಗಳೇ ಅಂಚನೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಲು ಮಾತಾಡಿದ ಅಂಚನೆ ಬೈದಿನಂಚಿನ ನಮ್ಮ ಆತ್ಮಶಕ್ತಿ ಸಹಕಾರಿ ಸಂಘದ ನಿರ್ದೇಶಕರೇ, ಅದೇ ಶಿಬಿರಾರ್ಥಿಲೆ ಮಾತೆರೆಗಳ ಯಾರು ಶುಭಾಶಯ ಕೋರ್ದು ಈ ಸಂದರ್ಭದ ನೀತಿ ಬಂದ್ಕೊಂಡು ಆತ್ಮಶಕ್ತಿ ಸಹಕಾರಿ ಸಂಘ ಕಾರಣ 11 ವರ್ಷದೊಂದಿಗೆ 56ಮ ಶಿಬಿರ ದಿನ ಅಜ್ಪಾನೆ ಶಿಬಿರ ದಟ್ಟು ಇನಿ ಮೂಲ ಜಾಗದ ಕಮ್ಯುನಿಟಿ ಆದ್ರೆ ಅಲ್ಲಿ ಕನ್ನಡ ಮಾತಾ ಶಿಬಿರ ಅಂತಂದಲ್ಲ ಈ ನಾಡ ಮಾತಾ ಶಿಬಿರ ಇಲ್ಲ ಈತ ಎಲ್ಲಂಜಿ ನೆಕ್ಸ್ಟ್ ವೀಕಲ್ಲಿ ಎಲ್ಲ ಶಿಬಿರ ಉಂಡು ಎಲ್ಲಂಜಿ ಐತಾರ್ದಾನಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಜಪ್ಪಿನ ಮಕ್ಕಳು 21ನೇ ಶಿಬಿರ ಐಟು ಮಾತಾ ರೀತಿದ ಡೆಂಟಲ್ ಅಂಚನೆ ಜನರಲ್ ಮೆಡಿಸಿನ್ ಸ್ಪೆಷಲ್ ಆದ ಕ್ಯಾನ್ಸರ್ದ ಬಗ್ಗೆ ಮಾಹಿತಿ ಮಾತಾ ರೀತಿಯ ಕಾರ್ಯಕ್ರಮ ಎಲ್ಲ ಏಕಲು ಆಯೋಜನೆ ಮಾಡ್ಕೋ ಇಂದು ಆತೆ ಹತ್ತು ಐಟು ಆಸಕ್ತರಿಗೆ ಹಿಂದಿನ ಬೋರ್ಡ ಐಟು ದಾದಾಂಡ್ಲ ಸಹಕಾರ ಬೋರ್ಡ್ನೆಲ್ಲ ಸಹಕಾರ ಸಂಘಗಳು ಸಹಕಾರ ಕೊರಂದು ಬೈದ ಈ ಶಿಬಿರದ ಉದ್ದೇಶ ಈತೆ ಜನಕಲು ಯಾಕಡೆ ನಿತಿನ್ ಭಟ್ ಲೆಕ್ಕನೆ ನಮ್ಮ ಸಿಕ್ ಬಂದಾಗ ಮಾತ್ರ ನಮ್ಮ ಆಸ್ಪತ್ರೆ ತೋಜಿನ ಡಾಕ್ಟರ್ ತೋಜಿನ ಅವತ್ತು ಐದುಂಬೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಕಾಳಜಿ ದೊತ್ತಂದ ನಂಗೆ ಒವೇ ರೀತಿಯ ಒಂದು ರೋಗ ಮುಂಜಾಗ್ರತೆ ಮಂಪೇರ ಸಹಕಾರ ಹಾಪುಡು ಅಥವಾ ಒಂದು ಕ್ಯಾಂಪ್ ಉಂಟು ನನಗೆ ಅವ್ರು ಹೋದ ನಮ್ಮ ಟೆಸ್ಟ್ ಮಂತ ನಂಗೆ ಇಂಜಿನ ಜೀವಡು ಏರುಪೇರು ಇಂಜಿನ್ ಉಂಟು ಕೂಡಲೇ ಗೊತ್ತಾಪುಡು ಆತೆ ಅತ್ತಂದೆ ಕ್ಯಾಂಪ್ ಉಡ್ದಾಲ ಎಂಕುಲು ಸಂಸ್ಥೆಗೆ ತೆತ್ತು ಲಾಭದಾದ ಬಣ್ಣ ಈತೆ ನಿಕುಲು ಎಂಕುಲೊಟ್ಟಿಗೆ ಬತ್ತು ಸೇರಿಯಾರ್ದಾಂಡ ನಿಕುಲ ಸಂಸ್ಥೆದ ಸದಸ್ಯರಾದ ಈ ಸಹಕಾರಿ ಸಂಘ ಇದು ಗೊತ್ತುಂಡು ಮಾತೆಲ್ಲ ಕಾಲಿ ಬ್ಯಾಂಕ್ ಬಂಡ ಬ್ಯಾಂಕದ ಮಾತ್ರ ವ್ಯವಹಾರ ನಿಕುಲೊಟ್ಟಿಗೆ ಏಪಲ ಉಲ್ಲಾ ಪಂಪಣದೊಟ್ಟಿಗೆ ಈ ಸಂಘದ ಸದಸ್ಯರಲ್ಲ ಇಲ್ಲ ಮಾತೆಲ್ಲ ಮೂಲೆ ಕಾಯ್ತಾ ಲಾಲ್ಬಾಗಡೆ ಬ್ರಾಂಚ್ ಉಂಟು ಆಯ್ತಾ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಒಂದು ಕ್ಯಾಂಪ್ ಮಂತದ್ದಲ್ಲ. ಪ್ರತಿ ವರ್ಷ ಈ ಕ್ಯಾಂಪು ನನ್ನ ಮುಂದುವರಿಯೊಂದು ಕೊಡು ಅದಕ್ಕೆ ಕುದ್ರೋಳಿ ಯುವಕ ಸಂಘದ ಮಾತಾ ಅಧ್ಯಕ್ಷರು ಪದಾಧಿಕಾರಿಗಳ ಸಹಕಾರ ನಿರಂತರವಾದ ಕೇಳುವ ಯಾಗಿನ ಬಂಡ ಕ್ಯಾಂಪು ಆಂಡದಾಂಡ ಇತ್ಕೇಂದು ಪರ್ ಉಳ್ಳಾರಡಿಗಳ ಸಹ 7 ವರ್ಷದ ನಿರಂತರವಾದ ಕ್ಯಾಂಪ್ ಒಂದುಂಡು ಅಂಚ ಒಂಜಿ ಜಾಗದ ಕ್ಯಾಂಪ್ ಶುರು ಮಂತಾಂಡ ಪ್ರತಿ ವರ್ಷ ಕಂಟಿನ್ಯೂ ಮಾಡ್ಕುವ ಜಾಗಿನ ಬಂಡ ಕಣ್ಣದ ಟೆಸ್ಟ್ ಹೊರ ಆಂಡದಾಂಡ ಪ್ರತಿ ವರ್ಷ ಟೆಸ್ಟ್ ಮಾಡ್ಕೊಡುವ ಅಂತ ಬಂಡ ಕಣ್ಣದ ಟೆಸ್ಟ್ ವರ್ಷ ನನಗೆ ಚೇಂಜ್ ಹಾಕೊಂಡು ಐಕ್ ಬೋಡಾದ ಪ್ರತಿ ವರ್ಷ ಟೆಸ್ಟ್ ಆಡುವ ಐಟಕ್ಕೆ ಉಚಿತವಾದ ಕನ್ನಡಕ್ಕಲ ಕೊರಪ ಕ್ಯಾಟ್ರಾಕ್ಟ್ ಆಯ್ತಾ ಚಿಕಿತ್ಸೆ ಬೋಡುಂದಾಂಡ ಐತಾ ಒಂದು ವ್ಯವಸ್ಥೆ ಕೇಂದ್ರ ಮೂಲಕ ಮಂತೊಂದಲ್ಲ ಮೂಲು ಈ ಶಿಬಿರ ಮಂತರ ಈಗಲೇ ಸಹಕಾರ ಕೊಡ್ನಾರು ದತ್ತ KMC ಆಸ್ಪತ್ರೆ ಕೋಆರ್ಡಿನೇಟರ್ ಆಗಿನ ದಿನ ಅರ್ಬರ್ಟ್ ಮುಳ್ಳೆರು ಅರೆಗ್ಲ ಅಭಿನಂದನೆ ಸಲ್ಲಿಸೋದು ಈಗಲ ಸುಮಾರು 16 ಶಿಬಿರ ನಕಲ KMC ಮೂಲಕ ಇದು ಮಂತದ ಆ ಥರ ಮಾತಾ ಅಮೃತಾನಂದ ಎಂಕಿತೆ ಮಾತಾ ಅಮೃತ ಮಠದ ಅಕ್ಲ ಶಿಬಿರ ಉಂಟು ಅಡಿಗೆ ಬಾಯರ್ ಉಂಟು ಅವಕ್ಕಲ ಸುಮಾರು 25 ಶಿಬಿರ ಎಂಕಲು ಅಕ್ಲೊಟ್ಟಿಗೆ ಮಂತದ ಒಂದು ದಯಕೊಡೋದು ಮನೊಂದಲ್ಲ ಬಂಡ ಎಂಕಲು ಒಂದು ಕ್ಯಾಂಪ್ ಮಾಡ್ಕೊಡ್ದಾಂಡ ರೆಡ್ ಕೈ ಸೇರಿನ ಮಾತ್ರ ಆ ಕ್ಯಾಂಪ್ ಸಕ್ಸಸ್ ಆಗ್ಬೋದು. ಈ ಕುದ್ರೋಳಿ ಯುವಕ ಸಂಘದಗಳು ಈ ಊರ್ದಾಕ್ಲ ಸೇರೋದು ಕ್ಯಾಂಪ್ ಸಕ್ಸಸ್ ಆಗೋದು ಅಕ್ಲೆಲ್ಲ ಕಾರಣ ಉಂಟು. ಆತೆ ಹತ್ತು ಎಂಕ್ಲ ವ್ಯವಹಾರದೊಟ್ಟಿಗೆ ಇನ್ನು ಬಣ್ಣಗ ಮಾಹಿತಿ ನಿಂಗೆ ಸಿಬ್ಬಂದಿ ಕೊಡ್ಪೇರು ನಿಂಗೆ ಊರಿದ್ದ ಮಾಹಿತಿ ಡೆಪಾಸಿಟ್ ದಿಯಾರವಾಡು ಅಥವಾ ಸಾಲದ ಊಲ ಮಾಹಿತಿ ಕೊಡಲ್ಲ ಎಂಗ್ಲ ಸಿಬ್ಬಂದಿ ಕೊಡ್ಪೇರು ಅವೆಲ್ಲ ದೊತ್ತೊಂದು ಎಣಿಕಲು ಸಂಘದ ಪ್ರಯೋಜನ ಪಡಲೆ ಈ ಶಿಬಿರದ ಪ್ರಯೋಜನ ಪನ್ನೊಂದು ಇನ್ನೆರಡು ಮಾತಾಡಲು ಸಂಘದ ಪರವಾದ ಮಾಹಿತಿ ಅರೆಗೆ ಸಂಘದ ಧನ್ಯವಾದ. ಬಹುಶಃ ಒಂದು ಇಂಜೆ ದಿನ ಉಂಟು ಸಾಲ ಮಂಜೂರು ಮಾಡ್ಕೊಂಡು ಕಾರ್ಯಕ್ರಮ ಹಾಕ್ಲಾಡುಂಟು ಜೊತೆಗೆ ನನಗೆ ಪೂರ ರಿಕ್ವೆಸ್ಟ್ ಮಾಡಬೇಕು ಪಟ್ಟ ಸಹಕಾರ ಸಂಘದ ಸದಸ್ಯರಾಲೆ ಅಲ್ಪ ತಿಕ್ಕುನಂಚಿನ ಒಂದು ಹೆಚ್ಚಿನ ಸವಲತ್ತುಂಡ ಅವನ ಜೊತೆ ಪಂಡು ಕುಡೋರಯನ್ನು ಈ ಕಡೆ ವಿನಂತಿ ಮಾಡ್ಕೊಂಡು ಈ ಸಂದರ್ಭಡು ಈ ಕಾರ್ಯಕ್ರಮಕ್ಕೆ ಬಂದಂಚಿನ ನಮ್ಮ ಮುಖ್ಯ ಅತಿಥಿಯಾದ ಶ್ರೀ ನಿತಿನ್ ಭಟ್ ಮೇಲೆಗೆ ಸಂಘದ ಪರವಾದ
ಧನ್ಯವಾದ ಕೊರೋನಲ್ಲ ಅವಿಲಂಗ ಇಂಥ ಕಾರ್ಯಕ್ರಮ ಬೈತಂಚಿನ ಚಿತ್ತರಂಜಿ ಬೋಳಾರ್ ಮೆರೆಗ್ಲ ಸಂಘದ ಪರ ಧನ್ಯವಾದ ಒಕ್ಕ ಡಾಕ್ಟರ್ ಅವಿನಾಶ್ ಮೆರೆಗ್ಲ ಧನ್ಯವಾದ ಒಕ್ಕ ನಾಯಕ್ ಮಾಮು ಈ ಕಾರ್ಯಕ್ರಮ ಬೈದರು ಅರೆಗ್ಲ ಸಂಘದ ಪರ ಧನ್ಯವಾದ ಮೂರು ಬೈತಂಚಿನ ಸಹಕಾರ ಸಂಘದ ಡೈರೆಕ್ಟರ್ಸ್ ಐದು ಪಕ್ಕ ಮೂರು ಸೇರಿ ಜನ ಪೂರ ಸಂಘದ ಅಭಿಮಾನಿ ನಮ್ಮಲು ಅವಿಲಕ್ಕ ನಮ್ಮ ನೆರೆಕರೆಯ ಶ್ರೀ ವಿಶ್ವನಾಥ್ ನೀರು ಕೂಡ ಬೈದರು ಅರೆ ಕೂಡ ಸಂಘದ ಧನ್ಯವಾದ ಅವರೊಂದು ಇಲ್ಲಿಯ ಕಾರ್ಯಕ್ರಮವನ್ನು ಇಡೇ ಮುಕ್ತಾಯ ಮಾಡ್ತಾರೆ.